ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, 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 ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. ಸಜಿಪ ಮೂಡ ಗ್ರಾಮದ ಗ್ರಾಮ ದೇವಸ್ಥಾನವಾದ ಶ್ರೀ ಸದಾಶಿವ ದೇವಸ್ಥಾನ ಶಿಲಾಮಯವಾದ ದೇವಾಲಯವಾಗಿದೆ. ಪುರಾತನ ಇತಿಹಾಸವುಳ್ಳ ದೇವಾಲಯ ಇದು. ಋಷಿ ಮುನಿಗಳಿಂದ ಸ್ಥಾಪಿಸಲ್ಪಟ್ಟ ದೇವಾಲಯಗಳಲ್ಲಿ ಒಂದಾದ ಕ್ಷೇತ್ರವಾಗಿದೆ. ಕರುಣಾಕರ ಮಾಮವ ಭಾವಸಾಗರ ತಾರಕ ಗಂಗಾಧರ ಶಂಕರ, ಕರುಣಾಕರ ಮಾಮವ ಭಾವಸಾಗರ ತಾರಕ ಗಂಗಾಧರ ಶಂಕರ, ಕರುಣಾಕರ ಮಾಮವ ಭಾವಸಾಗರ ತಾರಕ, ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. 2016ರಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆಗಮೋಕ್ತ ಶಾಸ್ತ್ರೋಕ್ತವಾದ ಪುನಃ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದ ದೇವಳ ಇದು. ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ, ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ. ಶ್ರೀ ಕ್ಷೇತ್ರದ ತಂತ್ರಿಗಳಾದ ಸುಬ್ರಹ್ಮಣ್ಯ ತಂತ್ರಿ ದೇವಸ್ಥಾನದ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಬಂಟ್ವಾಳ ತಾಲೂಕಿನ ಸಜೀಪಮೂಡ ಗ್ರಾಮದ ಈಶ್ವರಮಂಗಳ ಪ್ರದೇಶದಲ್ಲಿ ನೆಲೆಯಾಗಿರುವಂತಹ ಸದಾಶಿವ ದೇವಸ್ಥಾನ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ದೇವಗುಲಗಳ ನೆಲವೀಡು ಅಂತ ಹೇಳುವಂಥ ಮಾತಿದೆ. ಅದೇ ಪ್ರಕಾರವಾಗಿ ಸಜೀಪಮೂಡ ಗ್ರಾಮದ ಗ್ರಾಮದೇವರಾಗಿ ಆರಾಧಿಸಲ್ಪಡುವಂತಹ ಶ್ರೀ ಸದಾಶಿವ ದೇವಸ್ಥಾನ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವೂ ಹೌದು. ಈ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನವಾಗಿದ್ದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನೋಂದಣಿಗೊಂಡು ಸಿ ದರ್ಜೆಯ ದೇವಸ್ಥಾನವಾಗಿರುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿದ್ದು ಯಾವುದೇ ಶಾಶ್ವತವಾದಂಥ ಆದಾಯ ಇಲ್ಲದಂತಹ ಒಂದು ದೇವಸ್ಥಾನ ಇದಾಗಿರ್ತದೆ. ಭಕ್ತಾಭಿಮಾನಿಗಳ ಪೂರ್ಣ ಸಹಕಾರದಿಂದ 2016ನೇ ಇಸವಿಯಲ್ಲಿ ಮಾರ್ಚ್ 11ನೇ ತಾರೀಕಿಗೆ ಬ್ರಹ್ಮಶ್ರೀ ನೀಲೇಶ್ವರ ಕೆ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೆ ಎಲ್ಲ ವೈದಿಕ ಕಾರ್ಯಕ್ರಮಗಳೊಂದಿಗೆ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಭಾಳಷ್ಟು ಅದ್ಧೂರಿಯಿಂದ ಜರುಗಿರುತ್ತದೆ. ಈ ಕ್ಷೇತ್ರದಲ್ಲಿ ಇರಿಸಿದಂತಹ ಸ್ವರ್ಣ ಪ್ರಶ್ನ ಚಿಂತನೆ ಪ್ರಕಾರವಾಗಿ ಇದು ಋಷಿ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಅತಿ ಪುರಾತನವಾದಂಥ ದೇವಸ್ಥಾನ ಅಂತ ಹೇಳುವಂಥ ಮಾಹಿತಿ ಇದೆ. ಅದೇ ರೀತಿಯಾಗಿ ಸುಮಾರು 23 ವರ್ಷಗಳ ಕಾಲ ಈ ದೇವಸ್ಥಾನ
ಪಾಳು ಬಿದ್ದಿತ್ತು. ಯಾಕಂತ ಹೇಳಿದರೆ ಯಾವುದೇ ಆದಾಯ ಇಲ್ಲದೇ ಇರುವುದರಿಂದ ಈ ದೇವಸ್ಥಾನಕ್ಕೆ ಭಕ್ತರ ಆಗಮನ ಇಲ್ಲದೆ, ಇದು ನಿರ್ವಹಣೆ ಇಲ್ಲದೆ ಒಂದು ಅನಾಥ ಸ್ಥಿತಿಯಲ್ಲಿತ್ತು. ಅಂತಹ ಸಂದರ್ಭದಲ್ಲಿ 1999 ಇಸ್ವಿಯಲ್ಲಿ ಊರ ಪರವೂರ ಭಕ್ತಾಭಿಮಾನಿಗಳನ್ನೆಲ್ಲ ಸೇರಿಸಿ ಈ ಕ್ಷೇತ್ರದಲ್ಲಿ ಸ್ವರ್ಣ ಪ್ರಶ್ನಾಚಿಂತನೆಯನ್ನು ನಡೆಸಲಾಯಿತು. ಅದರಲ್ಲಿ ಕಂಡುಬಂದ ಪ್ರಕಾರವಾಗಿ ನಿತ್ಯ ಪೂಜಾರಾಧನೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ತಿಳಿದು ಬಂದ ಪ್ರಕಾರವಾಗಿ ತ್ರಿಕಾಲ ಪೂಜೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಊರ ಭಕ್ತರ ಎಲ್ಲ ಆ ಒಂದು ಸೇವೆಯನ್ನು ಪರಿಗಣನೆಗೆ ತೆಗೆದುಕೊಂಡು ದಿವಂಗತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಬಿ ಸದಾನಂದ ಪೂಂಜಾರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ಕಾರ್ಯವನ್ನು ಆರಂಭ ಮಾಡಲಾಯಿತು. ಆ ಪ್ರಕಾರವಾಗಿ ವಾಸ್ತು ಪ್ರಕಾರವಾಗಿ ಮುನಿಯಂಗಳ ಪ್ರಸಾದ್ ಭಟ್ರ ಮಾರ್ಗದರ್ಶನದಲ್ಲಿ ಈ ನೂತನವಾದಂಥ ಶಿಲಾಮಯವಾದಂಥ ಗರ್ಭಗುಡಿ, ತೀರ್ಥಮಂಟಪ, ಸುತ್ತುಪವಳಿ ಇವುಗಳನ್ನೆಲ್ಲ ಪುನರ್ನಿರ್ಮಾಣ ಮಾಡಿಕೊಂಡು, ಹಾಗೆ ವಿಶೇಷವಾಗಿ ದೇವಸ್ಥಾನಕ್ಕೆ ಆಕರ್ಷಣೆಗಾಗಿ ಎದುರಿನ ಸ್ವಾಗತ ಗೋಪುರವನ್ನು ಕೂಡ ಭಾಳಷ್ಟು ಸುಂದರವಾಗಿ ನಿರ್ಮಿಸಲಾಯಿತು. ಹಾಗೆ 2016ರಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಕೆ ವಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಅನ್ನದಾನದೊಂದಿಗೆ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವವನ್ನು ನಿರ್ವಹಣೆ ಮಾಡಿಕೊಂಡು ಆ ಮೂಲಕವಾಗಿ ಇಲ್ಲಿ ತ್ರಿಕಾಲ ಪೂಜೆಯನ್ನು ಆರಂಭ ಮಾಡಲಾಯಿತು. ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ 3 ಹೊತ್ತಿನ ಪೂಜೆಯನ್ನು ಅಂದಿನಿಂದ ಇಂದಿನ ತನಕವಾಗಿ ಸಾಂಗೋಪಾಂಗವಾಗಿ ನೆರವೇರಿಸಿಕೊಂಡು ಬರಲಾಗ್ತಾಯಿದೆ. ಅದೇ ರೀತಿಯಾಗಿ ಮಾರ್ಚ್ 11ನೇ ತಾರೀಕಿಗೆ ಪ್ರತಿಷ್ಠಾಪನಾ ಬ್ರಹ್ಮಕಲಶದ ದಿನಾಚರಣೆಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ವಿವಿಧ ಧಾರ್ಮಿಕ ಹಾಗೆ ಆಗಮಿಕವಾಗಿ ಹಾಗೆ ತಾಂತ್ರಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅನ್ನದಾನ, ಭಜನಾ ಸೇವೆಯೊಂದಿಗೆ ಪ್ರತಿ ವರ್ಷವೂ ಆಚರಿಸಿಕೊಂಡು ಬರಲಾಗ್ತಾಯಿದೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಭಕ್ತಾಭಿಮಾನಿಗಳು ಭಜನಾ ಸೇವೆಯನ್ನು ಕೂಡ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ಸಂಕ್ರಮಣ ದಿವಸ ಈ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಶನೀಶ್ವರನ ಆರಾಧನೆ, ಅದೇ ರೀತಿಯಾಗಿ ಸ್ಥಳದಲ್ಲಿ ಆರಾಧಿಸಲ್ಪಡುವಂತಹ ಕಲ್ಲುರೊಟ್ಟಿ, ಪಂಜುರ್ಲಿ ಹಾಗೂ ಗುಳಿಗ ದೈವಕ್ಕೆ ಆ ಸೇವೆಯನ್ನು ಕೂಡ ಪ್ರತಿ ಸಂಕ್ರಮಣ ಸಲ್ಲಿಸಲಾಗ್ತಾಯಿದೆ. ವಾರ್ಷಿಕವಾಗಿ ಹಾಗೂ ಕನ್ಯಾ ಸಂಕ್ರಮಣದಲ್ಲಿ ವಾರ್ಷಿಕವಾದಂತಹ ಪರ್ವ ಸೇವೆಯನ್ನು ಆ ಸ್ಥಳ ಸಾನ್ನಿಧ್ಯವಾದಂಥ ದೈವಗಳಿಗೆ ಪರ್ವ ಸೇವೆಯನ್ನು ಕೂಡ ನಡೆಸಿಕೊಂಡು ಬರಲಾಗ್ತಾಯಿದೆ. ಅದೇ ರೀತಿಯಾಗಿ ದೇವಸ್ಥಾನ ಅಂತ ಹೇಳಿದರೆ ಅದಕ್ಕೆ ನಾವು ಆ ನಡಾವಳಿ ಅಂತ ಹೇಳು ಬ್ರಹ್ಮಕಲಶದ ಸಂದರ್ಭದಲ್ಲಿ ತಂತ್ರಿಗಳು ಒಂದು ಆ ಮುಂದಿನ ವ್ಯವಸ್ಥೆಗಳು, ಆಡಳಿತಗಳು ಯಾವ ರೀತಿ ಇರಬೇಕು ಅಂತ ಹೇಳುವಂಥ ನಡಾವಳಿಯನ್ನು ನಿರ್ಮಾಣ ಮಾಡ್ತಾರೆ. ಆ ನಡಾವಳಿಯಲ್ಲಿ ಉಲ್ಲೇಖ ಇರೋ ಪ್ರಕಾರವಾಗಿ ದೇವಸ್ಥಾನದಲ್ಲಿ ಪಂಚಪರ್ವಗಳನ್ನು ಶ್ರದ್ಧಾಭಕ್ತಿಯಿಂದ ಊರ ಪರವೂರ ಭಕ್ತಾಭಿಮಾನಿಗಳ ಒಂದು ಸಹಕಾರದಿಂದ ನಡೆಸಿಕೊಂಡು ಬರಲಾಗ್ತದೆ. ಆ ವಾರ್ಷಿಕವಾದಂಥ ಆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವ ಬಲಿಯನ್ನು ಅತಿ ವಿಜೃಂಭಣೆಯನ್ನು 16 ಸುತ್ತುಗಳು 16 ಕಟ್ಟುಗಳ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದು, ಹಾಗೆ ದೇವರ ಉತ್ಸವ ಬಲಿಯೊಂದಿಗೆ ಆ ವಸಂತಕಟ್ಟೆ ಪೂಜೆ, ಹಾಗೆ ವಿಶೇಷವಾಗಿ ರಾಜಾಂಗಣ ಪ್ರಸಾದ ಇವುಗಳನ್ನೆಲ್ಲ ಸಾಮೂಹಿಕವಾಗಿ ಆಚರಿಸಿಕೊಂಡು ಬರಲಾಗ್ತಾಯಿದೆ. ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಈಶ್ವರ ಅಂತ ಹೇಳಿದರೆ ಸದಾ ಮಂಗಳವನ್ನು ಮಾಡುವವರು, ಎಲ್ಲರ ಆ ಜಗತ್ತನ್ನು ಪಾಲನೆ ಮಾಡಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಡುವಂಥ ಶಕ್ತಿ ಈಶ್ವರಾಧನಿಗೆ ಉಂಟು ಅಂತ ಹೇಳೋದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಅದೇ ಪ್ರಕಾರವಾಗಿ ಈ ಈಶ್ವರ ಮಂಗಳ ಅಂತ ಹೆಸರಲ್ಲೇ ನೆಲೆಸಿಕೊಂಡಿರುವಂತಹ ಶ್ರೀ ಸದಾಶಿವ ದೇವರ ಮಹಿಮೆ ಅಪಾರ. ಇಲ್ಲಿ ಭಕ್ತರಿಗೆ ಅವರ ಕಷ್ಟಗಳನ್ನು ಹೇಳಿಕೊಂಡು ಬಂದು ಪ್ರಾರ್ಥನೆ ಮಾಡಿ ರುದ್ರಾಭಿಷೇಕ ಸೇವೆಯನ್ನು ಸಲ್ಲಿಸಿದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾದಂಥ ಅದೆಷ್ಟೋ ಉದಾಹರಣೆಗಳಿವೆ. ಅದೇ ರೀತಿಯಾಗಿ ಈಶ್ವರನಿಗೆ ರಂಗಪೂಜೆಯ ಆ ಸೇವೆ ಕೂಡ ಭಾಳಷ್ಟು ಪವಿತ್ರವಾದಂಥ ಸೇವೆ, ಅದನ್ನು ಕೂಡ ಇಲ್ಲಿ ನಿರ್ವಹಿಸಿಕೊಂಡು ಬರಲಾಗ್ತಾಯಿದೆ. ಇನ್ನು ವಿಶೇಷವಾಗಿ ಈಶ್ವರನಿಗೆ ಅಸ್ತಮ, ಉದ್ಭೇಸದಂತಹ ಆ ಒಂದು ಆರೋಗ್ಯದ ಸಮಸ್ಯೆಗಳಿದ್ದರೆ ಅವುಗಳಿಗೆ ಕೂಡ ಇಲ್ಲಿ ಪ್ರಾರ್ಥಿಸಿ ಆ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅಂಥ ಸಮಸ್ಯೆಗಳು ಕೂಡ ಪರಿಹಾರದಂಥ ಉದಾಹರಣೆಗಳಿದೆ. ಇನ್ನು ಈಶ್ವರನ ಆರಾಧನೆಯಿಂದ ಸಕಲ ಸಂಪತ್ತು, ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಬುದ್ಧಿ, ಹಾಗೆ ಲೋಕಕ್ಕೆ ಕಲ್ಯಾಣವನ್ನು ಮಾಡುವಂಥ ಈ ಕ್ಷೇತ್ರದ ಸದಾಶಿವ ದೇವರು ಗ್ರಾಮದ ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳ ಅವರು ಬೇಡಿದಂಥ ಇಷ್ಟಗಳನ್ನು ಸಿದ್ಧಿ ಮಾಡಿಕೊಟ್ಟು ವಿಶೇಷವಾಗಿ ಕ್ಷೇತ್ರದಲ್ಲಿ ಪ್ರಾರ್ಥಿಸಿದವರಿಗೆ ಆ ವಿವಾಹ ಪ್ರತಿಬಂಧಕ ದೋಷಗಳು ನಿವಾರಣೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಉದಾಹರಣೆಗಳಿವೆ. ಹಾಗೆ ಸಂತಾನದ ಪ್ರತಿಬಂಧಕ ದೋಷಗಳಿದ್ದವರಿಗೆ ಸಂತಾನವನ್ನು ಪ್ರಾಪ್ತಿಸಿಕೊಟ್ಟಂಥ ಉದಾಹರಣೆಗಳಿದೆ. ಇನ್ನು ವಿಶೇಷವಾಗಿ ಕೃಷಿ ಕಾರ್ಯಗಳಿಗೆ ಅಥವಾ ಅವರವರ ಜಮೀನಿನಲ್ಲಿ ನೀರಿನ ಆ ಕೊರತೆ ಇದ್ದಾವಾಗ ಕ್ಷೇತ್ರಕ್ಕೆ ಬಂದು ಆ ದೇವರಿಗೆ ಕಾಣಿಕೆಯನ್ನು ಹಾಕಿ ಹರಿಕೆಯನ್ನು ಹೇಳಿ ಒಳ್ಳೆಯ ಜಲ ಸಮೃದ್ಧಿಯನ್ನು ಪಡ್ಕೊಂಡಂಥ ಉದಾಹರಣೆಗಳು ಕೂಡ ಈ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರ ಒಂದು ಸದಾಶಿವ ಕ್ಷೇತ್ರ, ಏಕಮೇವವಾಗಿ ಈಶ್ವರನ
ಸಾನ್ನಿಧ್ಯ ಇಲ್ಲಿ ಆರಾಧಿಸಲ್ಪಡುತ್ತಿರುವುದು ಭಾಳಷ್ಟು ಒಂದು ಒಳ್ಳೆಯ ವಿಚಾರ. ಯಾಕಂತೇಳಿದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಉಪದೇವತೆಗಳಿದ್ದರೂ ಇಲ್ಲಿ ಪ್ರಧಾನವಾಗಿ ಹಾಗೂ ಯಾವುದೇ ಉಪದೇವತೆಗಳು ಇಲ್ಲದೆ ಈಶ್ವರನ ಅಂದರೆ ಸದಾಶಿವ ದೇವನ ಆರಾಧನೆ ಆಗ್ತಾ ಇರುವುದು ಪೂರ್ವಕಾಲದಿಂದಲೂ ನಡೆದುಕೊಂಡು ಬಂದಂಥ ಆ ಸಂಪ್ರದಾಯವನ್ನು ಇಂದಿನ ತನಕ ನಡೆಸಿ ಉಳಿಸಿ ಬೆಳೆಸಿಕೊಳ್ಳಲಾಗ್ತಿದೆ. ಊರ ಪರವೂರ ಭಕ್ತಾಭಿಮಾನಿಗಳು ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಹೇಳುವುದಿದ್ದರೆ ಇಲ್ಲಿ ಒಂದು ಸಮುದಾಯ ಭವನ ಅಂದರೆ ಅನ್ನಛತ್ರವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಇದೆ. ಹಾಗೆ ವಿಶೇಷವಾಗಿ ನಮಗೆ ಎದುರು ಭಾಗದಲ್ಲಿ ಭಾಳಷ್ಟು ಒಂದು ಕಂದಕದಂಥ ಪರಿಸ್ಥಿತಿ ಇದೆ. ಇದು ದೇವಸ್ಥಾನಕ್ಕೆ ಕೂಡ ಅಪಾಯ ಇದೆ. ಅದಕ್ಕೆ ಒಂದು ತಡೆಗೋಡೆಯನ್ನು ಮಾಡಬೇಕು ಅಂತ ಹೇಳುವಂಥ ಆ ಇರಾದೆ ಕೂಡ ಆಡಳಿತ ಸಮಿತಿಯವರಿಗಿದೆ. ಇವೆಲ್ಲ ಅಭಿವೃದ್ಧಿಯ ವಿಚಾರಗಳಲ್ಲಿ ಬಾಕಿ ಉಳಿದಿದೆ. ಅವುಗಳನ್ನೆಲ್ಲ ಊರ ಪರವೂರ ಭಕ್ತಾಭಿಮಾನಿಗಳ ನೆರವಿನಿಂದ ವಿಶೇಷವಾಗಿ ತಮ್ಮ ಮಾಧ್ಯಮದ ಮೂಲಕವಾಗಿ ಈ ದೇವಸ್ಥಾನ ಪ್ರಪಂಚಕ್ಕೆ ಒಂದು ಪ್ರಕಟ ಆಗುವಂಥ ಒಂದು ಕಾಲ ಸನ್ನಿಹಿತ ಆಗಿದೆ. ತನ್ಮೂಲಕವಾಗಿ ತಮ್ಮ ಮಾಧ್ಯಮದ ಮೂಲಕವಾಗಿ ಈ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದಲಿ, ಕ್ಷೇತ್ರದ ಕೊರತೆಗಳೆಲ್ಲ ನಿವಾರಣೆಯಾಗಲಿ. ಹಾಗೆ ತಾವು ಈ ಕ್ಷೇತ್ರಕ್ಕೆ ಬಂದು ಚಿತ್ರೀಕರಣವನ್ನು ಮಾಡೋದ್ರ ಮೂಲಕವಾಗಿ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಕಟಪಡಿಸಿ ಲೋಕಕ್ಕೆ ಈ ದೇವಸ್ಥಾನದ ಇತಿಹಾಸ ಹಾಗೂ ಮಹಿಮೆಗಳನ್ನು ಒಂದು ಕೊಂಡಾಡುವಂಥ ಕಾರ್ಯಕ್ರಮ ತಾವು ಮಾಡಿದ್ದೀರಿ. ತಮಗೂ ಆ ಕ್ಷೇತ್ರದ ಸಾನ್ನಿಧ್ಯಾಧಿಪತಿ ಸದಾಶಿವದೇವರು ಹಾಗೂ ಲೋಕದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಯಶಸ್ಸು, ಧನಲಾಭ, ಕೀರ್ತಿ ಲಾಭಗಳನ್ನೆಲ್ಲ ಪ್ರಾಪ್ತಿಮಿಟ್ಟು ಅವರವರು ನೆನೆಸಿಕೊಳ್ಳುವಂಥ ಕಷ್ಟ ಕಾರ್ಯಗಳನ್ನೆಲ್ಲ ದೂರ ಮಾಡಿಕೊಟ್ಟು ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಮಂಗಳವಾಗಲಿ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿತಾಂತ ಅನಂತ ನಿಜ ಗುಹ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ಆನಂದ ಅತಿಶಯ ಅಕ್ಷಯಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿ ಕಿಟ ಕಿಟ ತೋಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿ ಕಿಟ ತೋಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ತೋಂ 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 ತರಿ ಕಿಟ ತೋಂ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನೃತ್ಯ ನಟೇಶ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನೃತ್ಯ ನಟೇಶ ಈಶ ಸಭೇಶ ಸರ್ವೇಶ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ
ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂಜಗದವರೆ. ದೇವಸ್ಥಾನದ ಹೊರಗಡೆ ಕಲ್ಲುಟ್ಟಿ, ಪಂಜುರ್ಲಿ, ಗುಳಿಗನ ಕ್ಷೇತ್ರಗಳನ್ನು ನೋಡಬಹುದಾಗಿದೆ. ಶಿವ 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 ಎನ್ನಿರೋ. ನಿಸರ್ಗದ ಮಡಿಲಿನಲ್ಲಿರುವ ಸುಂದರವಾದ ಕ್ಷೇತ್ರ ಇದು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಗಿರೀಶ್ ಕುಮಾರ್ ಹೇಳೋದು ಹೀಗೆ. ಈಶ್ವರಮಂಗಲ ಸದಾಶಿವ ದೇವಸ್ಥಾನ ಸಜೀಪಮೂಡ ಇಲ್ಲಿ ಅನಾದಿ ಕಾಲದಿಂದ ಅಜೀರ್ಣಾವಸ್ಥೆಯಲ್ಲಿದ್ದಂಥ ಒಂದು ದೇವಸ್ಥಾನವನ್ನು ಇಲ್ಲಿಯ ಎಲ್ಲ ಭಕ್ತಾದಿಗಳು ಸೇರಿ ನಮ್ಮ ಈ ಸಜೀಪಮೂಡ ಗ್ರಾಮದ ಒಂದು ಅಭಿವೃದ್ಧಿಯ ರೂವಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಂಥ ಶ್ರೀಯುತ ಸದಾನಂದ ಪುಂಜರವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಭಕ್ತಾದಿಗಳ ಒಂದು ದೇಣಿಗೆಯಿಂದ ಈ ದೇವಸ್ಥಾನ 2016 ಮಾರ್ಚ್ 6ರಂದು ಬ್ರಹ್ಮಕಲಶ ಆಗಿ ಈ ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ. ಈಗಾಗಲೇ ನಮ್ಮ ಸಜೀಪಮೂಡದ ಮಾಗಣೆಯ ತಂತ್ರಿಗಳಾದಂಥ ಸುಬ್ರಹ್ಮಣ್ಯ ಭಟ್ರವರು ಈಗಾಗಲೇ ಎಲ್ಲ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಈ ನಮ್ಮ ಮಾಗನೆಗೆ ಮಾರ್ಗದರ್ಶಕರಾಗಿ ನಮಗೂ ಎಲ್ಲ ಸಲಹೆಯನ್ನು ಕೊಟ್ಟು ಎಲ್ಲ ದೇವಸ್ಥಾನಗಳ ಒಂದು ಅಭಿವೃದ್ಧಿಗೂ ಕೂಡ ಅವರ ಆ ಮಾರ್ಗದರ್ಶನ ಇರುತ್ತದೆ. ಈಗ ಈ ದೇವಸ್ಥಾನದಲ್ಲಿ ಯಾವುದೇ ಆದಾಯ ಇಲ್ಲದೆ ಇರುವುದರಿಂದ ನಮ್ಮ ಈ ದೇವಸ್ಥಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಅಗತ್ಯತೆ ಇದೆ. ಇಲ್ಲಿ ಶ್ರೀಯುತ ತಂತ್ರಿಗಳು ಹೇಳಿದಂತೆ ಇಲ್ಲಿ ಕೆಲವೊಂದು ರೇಷೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಬ್ರಹ್ಮಕಲಶ ಮುಂದಿನ 2028ಕ್ಕೆ ಆಗಲಿಕ್ಕಿದೆ. ಆವಾಗ ಇಲ್ಲಿ ಒಂದು ತೀರ್ಥಮಂಟಪದಲ್ಲಿ ನಂದಿ, ಮುಂದಕ್ಕೆ ಒಂದು ಬಲಿಪೀಠ, ಆನಂತರ ಎದುರಿಗೆ ಒಂದು ತಡೆಗೋಡೆಯನ್ನು ಮಾಡಿ ಬಲಿಯ ಉತ್ಸವವನ್ನು ಆ ಕಡೆಯಿಂದ ಹೋಗುವಂಥ ಮಾಡುವಂತೆ ನಮ್ಮೆಲ್ಲರ ಭಕ್ತಾದಿಗಳ ಯೋಜನೆಗಳಿದೆ. ಅದನ್ನು ಆ ದೇವರು ನಮಗೆ ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಒಂದು ಮನಸ್ಸು ಕೊಟ್ಟು ಅದಕ್ಕೆಲ್ಲ ದೇಣಿಗೆಯನ್ನು ಸಂಗ್ರಹಿಸಿ ಆ ಕೆಲಸಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆ ದೇವರ ಅನುಗ್ರಹ ನಮಗೆಲ್ಲರಿಗೂ ಬೇಕಾಗ್ತದೆ. ಮುಂದಿನ ಫೆಬ್ರವರಿ 15ಕ್ಕೆ ಇಲ್ಲಿ ಶಿವರಾತ್ರಿ ಮಹೋತ್ಸವ, ಹಾಗೆ ಮಾರ್ಚ್ 11ಕ್ಕೆ ಇಲ್ಲಿನ ಜಾತ್ರಾ ಮಹೋತ್ಸವ ಕೂಡ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ಎಲ್ಲ ಕೆಲಸಗಳು ಸಾಕಾರಗೊಂಡು ಈ ದೇವಸ್ಥಾನ ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಇಲ್ಲಿ ಬಂದಾಗ ಭಕ್ತರಿಗೆ ಒಳ್ಳೆಯ ಒಂದು ದರ್ಶನವನ್ನು ನೀಡುವಂಥ ಆ ಕಾರ್ಯ ಎಲ್ಲ ಭಕ್ತಾದಿಗಳ ಕೈಯಿಂದ ಆಗಬೇಕಾಗಿದೆ. ಇದಕ್ಕೆಲ್ಲ ಆ ಈಶ್ವರ ದೇವರ ಅನುಗ್ರಹ ನಮಗೆ ಇರಲಿ ಎಂಬ ನಮ್ಮೆಲ್ಲರ ಆರೈಕೆ. ಇದು ಶಿವ 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 ಎನ್ನೀರೋ ನಿಮ್ಮ ರೋಗದ ಮೂಲವ. ದೇವಸ್ಥಾನದ ಒಳಗಡೆ ಶಿಲಾಮಯವಾದ ಗರ್ಭಗುಡಿಯ ತೀರ್ಥಮಂಟಪ ಮತ್ತು ಸುತ್ತು ಪೌಳಿಯನ್ನ ಕಾಣಬಹುದು. ಶಿವ 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 ಎನ್ನೀರೋ ಶಿವ 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 ಎನ್ನಿ. ಗರ್ಭಗುಡಿಯಲ್ಲಿ ಶ್ರೀ ಸದಾಶಿವ ದೇವರನ್ನ ನೋಡಬಹುದು. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ. ಶಿವ ಶಿವ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಂ ತತೆ ನಮಃ ಯಾತೈ ಶಂಜರಾಯಂತು ಶ್ರೀಮತೆ ಪತೇನಾಪತಯೇ ನಮೋ ನಮೋ ವಭೃಷಾಯ ನಮೋ ನಮೋ ಸದ್ಯೋ ವಿದ್ಯಭ್ಯಶ್ಚೋ ನಮೋ ನಮಃ ಆಸೀನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ಮೀಡುಷೇ ಅತೋ ಯೇ ಅಸ್ಯ ಸದ್ವಾನೋಹಂ ದೇವ್ಯೋ ಕರನ್ನಮಃ
प्रपञ्चधन्वनस्वमुभयोरात्योर्जयस्तपदये वृक्षाणां पदये नमो नमो मन्त्रिणे वाणिजाय कक्षाणां पदये नमो नमो भुवन्तये वारिवस्वताय उषजीनां पदये नमो नमः उच्चैर्घोषाय क्रन्दयते पत्नीनां वा सदा शिवो ॐ शञ्च मे मयच्च मे प्रियञ्च मे कामश्च मे सौमनसश्च मे भद्रञ्च मे श्रेयश्च मे वस्यश्च मे यशश्च मे भगश्च मे प्रवीणञ्च मे यन्ता च मे क्षेमश्च मे क्षेमश्च मे सतिश्च मे विश्वञ्च मे ನಂಬಿದವರನ್ನು ಕಾಪಾಡುವ ಶ್ರೀ ಸದಾಶಿವ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ನಿಜ ಸುವಿಮಲ ಭಕ್ತಿಯ ಪಡೆಯಬೇಕಾದರೆ ಶಿವ 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 ಎಂದಿರೋ ಶಿವ 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 ಎಂದಿರೋ ಶಿವ 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 ಎಂದಿರೋ. ಶ್ರೀದೇವರಿಗೆ ರಂಗಪೂಜೆ, ರುದ್ರಾಭಿಷೇಕ ವಿಶೇಷ ಸೇವೆಗಳಲ್ಲಿ ಒಂದು. ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಉಬ್ಬಸದಂತಹ ರೋಗವನ್ನು ಗಂಧ ಪ್ರಸಾದದಿಂದ ಪರಿಹರಿಸುವ ಕ್ಷೇತ್ರ ಇದು. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ ನೀವು ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್.
ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ಥರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.